ಹಿಂದೂ ಸಮಾಜದ ಶಕ್ತಿಯನ್ನು ವೃದ್ಧಿಸಲು ನಮ್ಮ ಮನಸ್ಸನ್ನ ಮತ್ತು ಹೃದಯ ಬೆಳಕಾಗಬೇಕು. ಅದಕ್ಕಾಗಿ ಮಹಾಲಿಂಗೇಶ್ವರ ದೇವಸ್ಥಾನದಿಂದ ಹೊರಟ ದೀಪದ ಬೆಳಕು ಎಲ್ಲರ ಮನೆಯಲ್ಲಿ ಬೆಳಗಲಿ, ಮನೆ ದೇವಸ್ಥಾನ ಆಗಲಿ ಎಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾಂತ್ಯ ಕಾರ್ಯಕಾರಿಣಿ ಆಹ್ವಾನಿತ ಸದಸ್ಯ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಹೇಳಿದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಾಮರಸ್ಯ ವಿಭಾಗದ ವತಿಯಿಂದ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಸಹಯೋಗದೊಂದಿಗೆ ಉರ್ಲಾಂಡಿ ನಾಯರಡ್ಕ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಿಂದ ದೀಪದ ಬೆಳಕನ್ನು ಮನೆಗಳಿಗೆ ಪ್ರದಾನ ಮಾಡಿದ ಬಳಿಕ ನಾಯರಡ್ಕ ಶ್ರೀ ಸತ್ಯನಾರಾಯಣ ಪೂಜಾ ಕಟ್ಟೆಯಲ್ಲಿ ಗೋಪೂಜೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಳಿಕ ಸಭಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ದೇವರ ಏನಿಗೆ ಆಶೀರ್ವಾದ ಕೊಡ್ತಾನೆ, ಏನಿಗೆ ದರ್ಶನ ಕೊಡ್ತಾನೆ ಪಂಡ ಮನಸ್ಸಿಗೆ ಪ್ರಾಮಾಣಿಕವಾದ ಭಕ್ತಿಗೆ ನಮ್ಮ ಆರಾಧನೆ ಮಾಡ್ತಿಲ್ಲ. ದೇವರಿಗೆ ಬರ್ತದೆ ಬರಬೇಕು. ಎರಡು ಪ್ರಶ್ನೆ, ದುಡ್ಡದ ಮಿತ್ತತ್, ವೈಭವದ ಮಿತ್ತತ್, ಭಾರಿ ಮಲ್ಲ ಅಲಂಕಾರ ಮಾಡ್ತದೆ ಇಲ್ಲ, ಭಾರಿ ಮಲ್ಲ ಒಂಜಿ ದೇವರನ್ನ ಮಂಟಪ ಮಾಡ್ತಂಡ ಐಕತ್. ನಿನ್ನ ಹೃದಯದ ಮಂಟಪ ಎಂಚುಂಡು, ನಿನ್ನ ಭಾವನೆದ ಮಂಟಪ ಎಂಚುಂಡು ಐತ ಮಿತ್ತ ದೇವರು ನನಗೆ ಅನುಗ್ರಹ ಮಾಡ್ತಾರೆ. ಅದಕ್ಕೋಸ್ಕರ ಮುಂದೆ ನಾವು ಸತ್ಯನಾರಾಯಣ ಪೂಜೆ ಮಲ್ಪ ಎಂಟು 5 ಜನ ಸೇರಿವರಿಂದ ಅಶೋಕರಿಗೆ ಒಂದು 500-600 ಜನ ಸೇರಿರಿ, ಮಾತೆಲ್ಲ ಒಟ್ಟಾದ ಸೇರಿರಿ. ಮೂಲ ಪೂಜೆಗೆ ಕುಲ್ಲಾಗ ಎಲ್ಲ ಪಂದಿಪ್ಪಾಯಿರಿ ಬ್ರಾಣೇಲಿ ಎದುರು ಕುಲ್ಲೋಡು, ಮುಖ ಸೆಟ್ಟಿನ ಕುಲ್ಲೋಡು, ಮುಖ ಪೂಜೆ ಕುಲ್ಲೋಡು, ಮುಖ ಅಂಕಿಂಚು ದೇವರ ನೆದರಂಚಿನ ಪ್ರಶ್ನೆನೇ ಬರ್ಪಿದ್ದೇನೆ. ಐಕೆ ದೇವರಿಗೆ ಮುಖ ನಮ್ಮ ಜೋಕುಲು ಆಂತಿ ಐದು ರಟ್ಟು ಪ್ರಶ್ನೆ ಹಂಚಿ ನಾನು ಐಕೆ ಬನ್ನೆ ಅಕಸ್ಮಾತ್ ಕೊಂಚ ಪಡಿ ತೊಂದರೆ ಅಂತಂದ್ರೆ ಆಯೆ ಎದುರು ಆಯ್ಕೆ ಎದುರು ಅಂಚ ಸತ್ಯನಾರಾಯಣ ದೇವರ ಸನ್ನಿಧಿಗೆ ಒಂದು ಮಾತೆಲ್ಲ ನಿಮಗೆ ಒಟ್ಟಾದ ಸೇರುವವರಿಗೆ ಹಿಂಗೆ ಭಾರಿ ಸಮಾಧಾನ, ಭಾರಿ ಸಂತೋಷ. ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಕೇಶವ್ ಪ್ರಸಾದ್ ಮುಳಿಯಾ, ಸಾಮರಸ್ಯ ಮಂಗಳೂರು ವಿಭಾಗದ ಸಂಚಾಲಕ ರವೀಂದ್ರ ಪಿ, ಪುತ್ತೂರು ವಿಭಾಗದ ಸಂಯೋಜಕ ದಯಾನಂದ್, ಸ್ಥಳೀಯರಾದ ಪ್ರಸನ್ನ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. Doctors Medispa, Body Sculpting and Wellness Clinic, providing quality and affordable health care. Body sculpting, arms lift, butt lift, thighs lift, tummy tuck, laser hair removal, HIFEM chair, treats urine leak, improves sexual health, breast lift, vaginal rejuvenation, stretch marks removal, intimate area lightening for women. Doctors Medispa, the gift of advanced technology for a healthy body. Contact Dr. Ramya KR, ground floor opposite Domino's Pizza, Inland Ornate Mall, Navbharat Circle, Mangalore.